ಮಂಗಳೂರು ಮೂಲದ ಮಂಗಳಮುಖಿ ಅನಿ ಮಂಗಳೂರು ಎಂಬಾಕೆ ತನ್ನನ್ನ ಬಲವಂತವಾಗಿ ಅಪಹರಿಸಿ ಲಿಂಗ ಪರಿವರ್ತನೆ ಮಾಡಿ ಲೈಂಗಿಕ ದಂಧೆಗೆ ತನ್ನನ್ನ ಬಳಸಿಕೊಂಡಿದ್ದಾರೆ ಎಂಬುದಾಗಿ ನಂಜನಗೂಡು ತ್ಯಾಗರಾಜ ಕಾಲೋನಿಯ ನಿವಾಸಿ ಅನಿಲ್ ಕುಮಾರ್ ಎಂಬಾತ ವಿಡಿಯೋ ಮಾಡಿ ವೈರಲ್ ಮಾಡಿದ್ದ ಆರೋಪ ಕುರಿತಂತೆ ಕೂಲಂಕುಷ ತನಿಖೆಯನ್ನು ನಡೆಸಬೇಕು ಹಾಗೂ ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕು ಎಂದು ಮಂಗಳೂರಿನ ನವಸಹಜ ಸಮುದಾಯ ಸಂಘಟನೆಯ ಅಧ್ಯಕ್ಷೆ ನಿಖಿಲಾ ಅವರು ಒತ್ತಾಯಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯವಾದ ಮೈಸೂರಿನ ವ್ಯಕ್ತಿಯನ್ನು ಅಪಹರಿಸಿ ಆತನಿಗೆ ಜಿಲ್ಲೆಯಲ್ಲಿ ಆಧಾರ್ ಕಾರ್ಡ್, ಟ್ರಾನ್ಸ್ಜೆಂಡರ್ ಗುರುತಿನ ಚೀಟಿಯನ್ನು ಕೂಡ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಸುಳ್ಳು ದಾಖಲೆಗಳನ್ನು ನೀಡಿ ಮಾಡಿಸಿರುತ್ತಾರೆ. ಇದು ಅಪರಾಧವಾಗಿದೆ. ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರ ಗಮನಕ್ಕೆ ಬಾರದೆ ಈ ತಪ್ಪು ನಡೆದಿದ್ದು ಇದರ ವಿರುದ್ಧ ತನಿಖೆಯಾಗಲಿ ಅಂತ ಹೇಳಿದರು. ಇಂತಹ ಕೃತ್ಯಗಳಿಂದಾಗಿ ಮಂಗಳೂರಿನಲ್ಲಿ ಹಲವಾರು ವರ್ಷಗಳಿಂದ ವಿವಿಧ ಜಿಲ್ಲೆ, ರಾಜ್ಯಗಳಿಂದ ಬಂದು ಇಲ್ಲಿ ಘನತೆಯ ಬದುಕನ್ನ ಕಟ್ಟಿಕೊಳ್ಳಲು ಪ್ರಯತ್ನಿಸ್ತಾ ಇರುವ ನೈಜ ಮಂಗಳಮುಖಿಯರಿಗೆ ತೊಂದರೆಯಾಗುವಂತೆ ಆಗಿದೆ. ನಮ್ಮ ಸಂಘಟನೆಯಡಿ 106 ಮಂದಿ ಸದಸ್ಯರಿದ್ದು 49 ಮಂದಿಗೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಆಗಿದೆ ಅಂತ ಹೇಳಿದ್ರು. ಇವರು ನವಸಹಜ ಸಮುದಾಯ ಸಂಘಟನೆ, ಸಮುದಾಯದ ಸಂಸ್ಥೆ ಒಂದು ಸಾಧಾರಣ 17 ವರ್ಷದಿಂದ ಸಮುದಾಯದ ಪರ ಕೆಲಸ ಮಾಡ್ತಿದೆ. ಈ ಒಂದು 6-7 ತಿಂಗಳ ಹಿಂದೆ ಈ ವ್ಯಕ್ತಿ ಇವ್ರ ಜೊತೆ ಬರುವಾಗ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಒಟ್ಟಿಗೆ ಮಾಡಿದ್ದಾರೆ. ಅದು ಅವರ ವೈಯಕ್ತಿಕ ವಿಚಾರ. ಇವರು ನಿಗಮಕ್ಕೆ ಹೋಗಿ ಅಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಒಂದು ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಇಲ್ಲಿದ್ದು ಲೋಕಲ್ ಅವರ ಮನೆ ಮೊದಲಿದ್ದ ಲೋಕಲ್ ಅಡ್ರೆಸ್ ಅಲ್ಲಿ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅಲ್ಲದೆ ಇದು ಲಾಯರ್ ನೋಟ್ರಿ ಮಾಡಿ TG ಕಾರ್ಡ್ ಕೂಡ ಅಪ್ಲೈ ಮಾಡಿದ್ದಾರೆ. ಇದರ ಒಂದು ಮಾಹಿತಿ ಕೂಡ ನಮ್ಮ ಸಂಘಟನೆ ತಿಳಿಸಿಲ್ಲ. ಇದು ಒಂದು ಕಾನೂನು ಬಾಹಿರ ಕೂಡ. ಅದಲ್ಲದೆ 7 ತಾರೀಕಿಗೆ ಜಿಲ್ಲಾಧಿಕಾರಿಗಳ ಒಂದು ಸಭೆ ಇತ್ತು, ಲಿಂಗ ಅಲ್ಪಸಂಖ್ಯಾತರ ಸಭೆ, ಪ್ರತಿಯೊಂದು 3 ತಿಂಗಳು ಆಗ್ತದೆ. ಜಿಲ್ಲಾಧಿಕಾರಿಗಳಲ್ಲಿ ನಾನು ಪ್ರಶ್ನೆ ಮಾಡಿದೆ, ಈ ರೀತಿ ಒಂದು ನಮ್ಮ ಜಿಲ್ಲೆಯಲ್ಲಿ 50 TG ಕಾರ್ಡ್, ಟ್ರಾನ್ಸ್ಜೆಂಡರ್ ID ಕಾರ್ಡ್ ಸಿಕ್ಕಿದೆ, ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತ ಗೊತ್ತಿಲ್ಲ. ಒಂದು ಗಂಡಾಗಿ ಹುಟ್ಟಿದ ಮೇಲೆ ನನಗೆ ಹೆಣ್ಣಿನ ಮೇಲೆ ಯಾವುದೇ ಭಾವನೆ ಬರ್ತೇ ಇಲ್ಲ. ಬಟ್ ನಾನೊಂದು ಹೆಣ್ಣ, ನಾನೊಂದು ಗಂಡ ಅನ್ನೋ ಪ್ರಶ್ನೆ ಇರುವಾಗ ನಾನು ಅಸಲಿಯ ನಕಲಿ ಅಂತ ಕೇಳುವಾಗ ಇಲ್ಲಿಂದ 50 ID ಕಾರ್ಡ್ ನಲ್ಲಿ ತುಂಬಾ ಜನ ಇದು ಫೇಕ್ ಇದ್ದಾರೆ, ತನಿಖೆ ಆಗಬೇಕು ಅಂತ ಹೇಳಿದ ನಂತರ ಜಿಲ್ಲಾಧಿಕಾರಿಗಳು ಮಹಿಳಾ ನಿಗಮಕ್ಕೆ ಪ್ಲಸ್ ನಮ್ಮ ಸಮುದಾಯದ ಸಂಸ್ಥೆಗೆ ಒಟ್ಟಿಗೆ ವೆರಿಫಿಕೇಶನ್ ಮಾಡ್ಬೇಕಂತ ಹೇಳಿದ ನಂತರ ಈ ಅನಿ ಎಂಬ ವ್ಯಕ್ತಿ 10 ತಾರೀಕಿಗೆ ಕಂಕರ್ ರಿಪೋರ್ಟೇಷನ್ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಯಾಕೆ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಿರೋದು ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಮೂಲತಃ ಈ ಜಿಲ್ಲೆಯವರು ಸ್ವಲ್ಪ ಜನ ಇದ್ರು, ಎಲ್ಲ ನಿಲ್ಲಿಸಿದ್ದೇವೆ. ಈಗ ಹೊರ ಜಿಲ್ಲೆ ಹಿಂದಿಯವರು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಸುಲಭ ಹಣ ಮಾಡಲಿಕ್ಕೆ. ಖಾಲಿ ಕೈಲಿ ನಾನು ಒಂದು ಭಿಕ್ಷೆ ಬೆಳಲಿಕ್ಕೆ ಹೋದ್ರೆ, ಕೈ ಬಳಿಗೆ ಹೋದ್ರೆ ಒಂದು ಹಣ ಸಂಪಾದನೆ ಆಗ್ತದೆ ಗೊತ್ತಿದೆ ಅವರಿಗೆ. ಇದಕ್ಕೊಂದು ಇದರ ಅಂಡರಲ್ಲಿ ನಡೆಸಲಿಕ್ಕೆ ಅಂತ ಒಂದು ಗುಲಾಮಗಿರಿ ಅಂತ ಒಂದು ನಡೆಸಲಿಕ್ಕೆ ಗುರು ಅನ್ನೋ ಒಂದು ಇದು ಕೂಡ ಇದ್ದಾರೆ, ಅವರು ಟೀಮ್ ಮೆಂಬರ್ ಅಂತ. ಹಾಗಾಗಿ ನಾನು ಹೇಳಿದ್ರೆ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಸ್ಪೆಷಲ್ ಆಗಿ ಮಂಗಳೂರು ತಾಲೂಕಿನಲ್ಲಿರುವ ಯಾರು ನೈಜ ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಸಮುದಾಯದಲ್ಲಿ ಇದ್ದಾರ ಅದಕ್ಕೆ ನ್ಯಾಯ ಸಿಗ್ಬೇಕಂತ ನಾನು ಒತ್ತಾಯ.